ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪಡೀಲ್ನಿಂದ ಪಂಪ್ವೆಲ್ ನಡುವಿನ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ನಗರದ ಕಪಿತಾನಿಯೋ ಶಾಲೆ ಮುಂಭಾಗದಲ್ಲಿ ಶಿಲಾನ್ಯಾಸ ನೆರವೇರಿತು. ಇನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿದ್ದು ಕ್ರಿಯಾಶೀಲ ಚಿಂತನೆಯ ನಾಯಕತ್ವದಿಂದ ಇದು ಸಾಧ್ಯವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಯೋಜನೆಗಳನ್ನು ರೂಪಿಸಿ ಅನುದಾನಗಳನ್ನು ಹಂಚಿಕೆ ಮಾಡುತ್ತಿದ್ದು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು ಎಂದು ಹೇಳಿದರು. ನಾನು 2009ರಿಂದ ಲೋಕಸಭಾ ಸದಸ್ಯ ಪ್ರೇಮಾನಂದ ಶೆಟ್ಟಿ ಅವರು ಹೇಳಿದರು, ನಿರಂತರವಾಗಿ ಲೋಕಸಭಾ ಸದಸ್ಯ ನೀವೆಲ್ಲ ಹೇಗೆ ಕಾರಣೀಭೂತರು ಸಹಕಾರ ಕೊಟ್ಟಿದ್ರೆ ಹಾಗೆ ಪ್ರವೀಣ್ ಚಂದ್ರ ಅವರು ನನಗೆ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ನಿರಂತರ ಗೆಲ್ಲುವುದಕ್ಕೆ. ಹಾಗೆ ನಿರಂತರವಾಗಿರ್ತಕ್ಕಂಥ ಆಯ್ಕೆಯ ಮಧ್ಯೆ ಒಂದು ನಗರ ಪಾಲಿಕೆ, ಒಂದು ಸರ್ಕಾರ, ಒಂದು ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಚಿಂತನೆಗಳು ಇರಬೇಕು ಅಂತ ಆದರೆ ಅಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ಚಟುವಟಿಕೆಯ ಜನಪ್ರತಿನಿಧಿಗಳ ಅವಶ್ಯಕತೆ ಇದೆ. ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಇಚ್ಛಾಶಕ್ತಿಯ ರಾಜಕಾರಣಿಗಳು ಎಲ್ಲಿರ್ತಾರೋ, ಯುವ ನಾಯಕರು ಎಲ್ಲಿರ್ತಾರೋ ಆ ಕ್ಷೇತ್ರಗಳು ಅಮೂಲಾಗ್ರವಾಗಿ ಪರಿವರ್ತನೆ ಆಗ್ತವೆ ಅಂತ ಕೇಳಿದ್ವಿ. 2014ರ ನಂತರ ಈ ದೇಶ ಇವತ್ತು ಪರಿವರ್ತನೆ ಯುಗಕ್ಕೆ ಹೋಗ್ತಾ ಇದೆ. ಜಗತ್ತಿನ ಎತ್ತರಕ್ಕೆ ಏರ್ತಾ ಇದೆ. ಜಗತ್ತು ಎಲ್ಲವೂ ಭಾರತ ಕಡೆಗೆ ನೋಡ್ತಾ ಇದೆ. ಅಭಿವೃದ್ಧಿಯ ಮಹಾಪೂರಗಳು ಬರ್ತಾ ಇದ್ದಾವೆ. 11 ಕಿಲೋಮೀಟರ್ ರಸ್ತೆ ಕಾಮಗಾರಿ, ರಾಷ್ಟ್ರೀಯ ಹೆದ್ದಾರಿ ನಡೀತಿದ್ದದ್ದು ಇವತ್ತು ದಿನಕ್ಕೆ 24 ಕಿಲೋಮೀಟರ್ ರಸ್ತೆಗಳಾಗ್ತಾ ಇದ್ದಾವೆ. ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಏರ್ವೇ ಇರ್ಬೋದು, ಎಲ್ಲವೂ ಇವತ್ತು ಪರಿವರ್ತನೆ ಯುಗದಲ್ಲಿದೆ ಅಂತ ಹೇಳಿದ್ರೆ ಇಚ್ಛಾಶಕ್ತಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರದಲ್ಲಿದ್ದಾರೆ ಅನ್ನುವಂಥದ್ದು ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ತದಬಳಿಕ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು, ಮಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸರ್ಕಾರದ ವಿವಿಧ ಯೋಜನೆಯಡಿ 3,000 ಕೋಟಿಗೂ ಅಧಿಕ ಅನುದಾನ ಮಂಜೂರಾಗಿದೆ. ಅದರಲ್ಲಿ 500 ಕೋಟಿಯ ಕಾಮಗಾರಿ ಮಾತ್ರ ನಡೆದಿದೆ. ಉಳಿದ ಕಾಮಗಾರಿ ಹಂತ ಹಂತವಾಗಿ ನಡೆಯಲಿದೆ. 2024-25ರ ವೇಳೆಗೆ ಮಂಗಳೂರಿನ ಚಿತ್ರಣವನ್ನೇ ಬದಲಿಸಲಾಗುವುದು ಅಂತ ಹೇಳಿದರು. ಯೋಜನೆಯನ್ನು ಮಂಗಳೂರಿನಲ್ಲಿ ಜೋಡಿಸುವಲ್ಲಿ ಪ್ರಾರಂಭದ ಹಂತದಲ್ಲಿ ಮಂಗಳೂರು ಆಯ್ಕೆ ಆಗಿಲ್ಲ ಅಂತ ಹೇಳುವಾಗ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬಂದಾಗ, ಎರಡನೇ ಅವಧಿಯಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಮತ್ತು ಅಂದಿನ ಸಚಿವರಾದಂತಹ ಗೌರವಾನ್ವಿತ ವೆಂಕಯ್ಯ ನಾಯ್ಡು ಅವರ ಹತ್ರ ಹೋಗಿ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ಬೇಕೇ ಬೇಕು ಅಂತ ಹೇಳುವಂತಹ ಕೆಲಸ ಕಾರ್ಯಗಳೊಂದಿಗೆ ಜೋಡಣೆ ಮಾಡಿದ್ದಾರೆ. ಇವತ್ತು ಬಹಳ ಸಂತೋಷದಲ್ಲಿ ನಾನು ಹೇಳಬಲ್ಲೆ, ಜಲಸಿರಿಯಲ್ಲಿ 789 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಸ್ಮಾರ್ಟ್ ಸಿಟಿಯ 1,000 ಕೋಟಿ, ಅಮೃತದಲ್ಲಿ ಸರಿಸುಮಾರು 200 ಕೋಟಿ, ಎಡಿಬಿ ಲೋನ್ ಮುಖಾಂತರ ಸರಿಸುಮಾರು 450 ಕೋಟಿ. ಈ ಎಲ್ಲ ಅಭಿವೃದ್ಧಿಗೆ ಕಾರಣಕರ್ತರಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರು ನಗರವನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನ ಇವತ್ತು ಕೈಗೆತ್ತಿಕೊಳ್ತಾ ಇರುವಂತದ್ದು, ಮಂಗಳೂರಿನ ಚಿತ್ರಣವೇ ಬದಲಾಗುತ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಈ ವೇಳೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಜಾರ್, ಮೀನುಗಾರಿಕಾ ನಿಗಮ ಅಧ್ಯಕ್ಷ ನಿತಿನ್ ಕುಮಾರ್, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಬೋಳಿಯಾರ್, ಪಾಲಿಕೆ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರ್, ಪಾಲಿಕೆ ಸದಸ್ಯರಾದ ಸಂದೀಪ್ ಗರೋಡಿ, ದಿವಾಕರ್ ಪಾಂಡೇಶ್ವರ್, ಪ್ರವೀಣ್ ಚಂದ್ರ ಆಳ್ವಾ, ಕೇಶವ ಮರೋಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.